ಪುತ್ತೂರಲ್ಲಿ ಯಾವತ್ತೂ ಒಂದು ಶಾಂತಾಗಿರೋರಿಗೆ ಓಟ್ ಹಾಕು, ಅದು ನಮ್ಮ ಪುತ್ತೂರಿನವರ ವಿಶಿಷ್ಟ. ಹುದ್ದೆಗಳಿಗೆ ಆಸೆ ಪಡುವವರು ನಮಗೆ ಆಗ್ತದೆ. ಅವರಿಗೆ ನಾನು ಇವತ್ತು ಕೂಡ ನನಗೆ ಅವರ ಮೇಲೆ ಬೇಸರ, ಆದರೆ ನನ್ನ ಅಭಿಪ್ರಾಯ ಪ್ರಕಾರ ಈ ಪೋಸ್ಟಿಗೆ, ಇದಕ್ಕೆ ಹುದ್ದೆಗೆ, ಅಂದರೆ ಈ MLA ಹುದ್ದೆಗೆ ಶಾಸಕನವರೇ ಒಳ್ಳೆಯದು. ಯಾಕಂತ ಹೇಳಿದರೆ ಆ ಸಮಾಧಾನಿ, ಅವರು ಯಾವುದೇ ಧಾರ್ಮಿಕ ಇದನ್ನು ಕೂಡ ಎಲ್ಲ ನಂಬಿಕೆ ಮಾಡಿ ಅವರು ಎಲ್ಲರೊಟ್ಟಿಗೆ ಹೊಂದಾಣಿಕೆ ಮಾಡಿ ಇರುವಂಥ ವ್ಯಕ್ತಿ. ಅಂಥವ್ರು ನಮಗೆ ಬೇಕು. ಒಂದು ವಿಷಯ ತಿಳ್ಕೊಳ್ಳಿ, ಪುತ್ತೂರಲ್ಲಿ ಯಾವತ್ತೂ ಒಂದು ಶಾಂತಾಗಿರೋರಿಗೆ ಓಟ್ ಹಾಕು, ಅದು ನಮ್ಮ ಪುತ್ತೂರಿನವರ ವಿಶಿಷ್ಟ. ಯಾರೇ ಒಂದು ಉಗ್ರವಾದಿಗಳಲ್ಲಿ ಓಟ್ ಹಾಕುವುದಿಲ್ಲ. ಆದ್ದರಿಂದ ನನಗೆ ಈ ಸಾರಿ ಆಯ್ಕೆಯಲ್ಲಿ ಆಶಾದೀಪ ಅಪ್ಪನೇ ಒಳ್ಳೆಯವರು ಅಂತೇಳಿ ಕಂಡಿದ್ದು. ಹಾಗೆ ನಾನು ಅವರಿಗೆ ತಿಳಿಸಿದ್ದೆ, ಇನ್ನೊಂದು 2-3 ಹೆಸರು ತಿಳಿಸಿದ್ದೆ. ಬಟ್ ಅವರನ್ನು ಆಯ್ಕೆ ಮಾಡಲಿಕ್ಕೆ ಭಾಳ ಸಂತೋಷ ಆಯಿತು. ಅದರಲ್ಲಿ ಸಂತೋಷ. ನೀವು ತಿಳಿಸಿದ ಹೆಸರಲ್ಲಿ ಅರುಣ್ ಪುತ್ತಿಲ್ ಅವರ ಹೆಸರು ಇರಲಿಲ್ಲ? ಯಾಕೆ? ಇದರಿಂದ ಕಾರಣ ಸುಮಾರು. ಒಂದು ಗೆಲ್ಲುವ ದೃಷ್ಟಿಯಲ್ಲಿ ನಾವು ನೋಡಬೇಕಾಗ್ತದೆ. ಒಂದನೇದಾಗಿ ನಮ್ಮ ಜನರು ಹೇಗಿರಬೇಕು ಅಂತ ಹೇಳಿದರೆ ಎಲ್ಲರೊಟ್ಟಿಗೆ ಒಳ್ಳೆಯದಲ್ಲಿ ಇರುವವರಾಗಬೇಕು. ಹಾಗಿರುವಾಗ ಮತ್ತು ಹುದ್ದೆಗಳಿಗೆ ಆಸೆ ಪಡುವವರು ನಮಗೆ ಆಗ್ತದೆ. ಈಗ ಅರುಣ್ ಪುತ್ತಿಲ್ ಅವರವರಿಗೆ ವಿಪರೀತ ಆಸೆ, ನಾನೊಂದು MLA ಆಗಬೇಕು. ಹಾಗೆ ಇರುವವರನ್ನು ನಾನು ಪ್ರತಿ ಒಂದು ಚುನಾವಣೆಯಲ್ಲಿ ಕೂಡ ಅವರು ನಾನು ಅಭ್ಯರ್ಥಿ ಅಂತೇಳಿ ಒಂದು ವಾದವನ್ನು 2-3 ಎಲೆಕ್ಷನ್ನಲ್ಲಿ ಮಾಡಿದರು. ಅದು ನನಗೆ ಒಳ್ಳೆಯದಾಗುತ್ತಿಲ್ಲ. ಯಾಕಂತ ಹೇಳಿದರೆ ಅವರು BJPಗೆ ನಿಷ್ಠಾವಂತನಾಗಿದ್ದರು. ನಾವು ಯಾರಿಗೆ ಕೊಡ್ತೇವೋ ಅವರು ನಿಷ್ಠಾವಂತರಾಗಿದ್ದರು. BJP ಏನು ಮಾಡಿದ್ರು ನಾನು ಹೋಗ್ತೇನೆ ಅಂತ ಹೇಳುವಂಥವ್ರ ಅರುಣ್ ಪುತ್ತಿಲ್ ಆಗಿದ್ದ ಕಾರಣ ನಾನು ಅವರ ಹೆಸರು ಸೂಚನೆ ಮಾಡಿದ್ದೆ. ಅರುಣ್ ಪುತ್ತಿಲ್ ಅವರನ್ನು 2-3 ಸಲ ಸಮಾಧಾನ ಪಡಿಸಲಾಗಿದೆ. ಈ ಬಾರಿಯೂ ಸಮಾಧಾನ ಪಡಿಸುವಂಥದ್ದಕ್ಕೆ ಅವರು ಬಂಡಾಯ ಎತ್ತು ಅಂತ ಹೇಳಲಾಗ್ತದೆ. ಹೌದೌದು. ಹೌದು. ಹಿಂದೆ ಎಲ್ಲ ಸಮಾಧಾನ ಪಡಿಸಿದ್ದು, ಕೊಡ್ತೇವೆ ಅಂತ ಹೇಳಿದ್ದು, ಸಮಾಧಾನ ಪಡಿಸಿದ್ದು, ಆಮೇಲೆ ಕೊಡದೆ, ಇದೆಲ್ಲ ಹೌದಾ? ಅವರಿಗೆ ಕೊಡ್ತೇವೆ ಅಂತ ನಾವೇನು ಹೇಳಿಲ್ಲ. ಒಂದು ಸಾರಿ ಕೊಡ್ತೇವೆ ಅಂತ ಹೇಳಿದಾಗ ಅವರು ತಗೊಳ್ಳಿಲ್ಲ. ಅದು ಅವರ ತಪ್ಪು. ಅವರು BJPಯ ಮೇನ್ ಸ್ಟ್ರೀಮಿಗೆ ಹೋಗಬೇಕಿತ್ತು. ಅದು ಬಿಟ್ಟುಕೊಂಡು ಅವರದೇ ಒಂದು ಪ್ಯಾರಲಲ್ ಅಂದರೆ ಒಂದು ಸಮಾನಾಂತರದಲ್ಲಿ ಅವರದೇ ಒಂದು ಹುಡುಗರನ್ನು ಕಟ್ಟಿಕೊಂಡು BJಪಿಯನ್ನು ನಡೆಸ್ತಾ ಇದ್ರು. ಅದಾಗಬಾರ್ದು. BJಪಿಯ ಮೇನ್ ಸ್ಟ್ರೀಮಿಗೆ ಬರಬೇಕು. BJಪಿ ಮುಖ್ಯವಾಹಿನಿಯನ್ನು ಬಂದು ಅವರೊಟ್ಟಿಗೆ ಸೇರಿ ಅವರಿದ್ದಿದ್ರೆ ಬಹುಶಃ ಅವರೇ ಅಭ್ಯರ್ಥಿ ಆಗ್ತಿದ್ರೆ. ಮತ್ತೊಂದು ಮಾತಿದೆ, ಇಲ್ಲಿ ಇಬ್ಬರ ಜಗಳ 3ನೇವರಿಗೆ ಲಾಭ ಆಗ್ತದೆ ಅನ್ನುವಂಥ ಲೆಕ್ಕಾಚಾರ ಖಂಡಿತ ಇಲ್ಲ. ಯಾಕಂದರೆ ಯಾರು ಅರುಣ್ ಪುತ್ತಿಲ್ ಮತ್ತು ಸಪೋರ್ಟ್ ಮಾಡುವಂಥ ಎಲ್ಲ ಯುವಕರಿಗೆ ಸರಿಯಾದ ತಿಳುವಳಿಕೆ ಕೊಟ್ಟು ಖಂಡಿತವಾಗಿಯೂ ವಾಪಸ್ ಮನೆಗೆ ಬಂದು ನಮ್ಮ ಗರ್ಭಾಶಯ ಒಂದು ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.